பொருளோடு பொருளு துளுநாடு அசார எசழுத தாமர நம்ம பாசே பொருளோடு பொருளு துளுநாடு அரசார எசழுத தாமர நம்ம பாசே ಕೇದಗಿ ಸಂಪಿಗೆ ಜಾಜಿ ಮಲ್ಲಿಗೆ ಕಮ್ಮೆನಗೆ ತುಳುವೆರೆ ಬಂಗಾರು ಮನಸ್ಸು ತಮ್ಮನ ಮಲ್ಮಣದ ಪೊರ್ಲು ತುಲೆ ಪೊರ್ಲು ಈ ತುಳುನಾಡು ಸಾರ ಎಸಳುದ ತಾಮರ ನಮ್ಮ ಭಾಷೆ ತುಳುನಾಡು பொருளு துளுநாடு சார எசழுத தாமர நம்ம பாசே அச்சா குடா பாடே நாளி ಪುರುಷರ ಜನ್ಮಗೂ ಬೈದಿನ ಪುಣ್ಯೋದ ತುಳುನಾಡು ಸಾರ ಮಾಣಿ ದೈವೋಡುಲ ಮೂಲು ನಿಲೆಯಾಗಿ ನಮ್ಮ ಗೂಡು ಪಚ್ಚೆ ಪಚ್ಚೆ ಪಜಿರೆ ಆ ಸೆಲಿ ನೀರು ಆ ಊರು ಗಂಜಿ ಪುದರೆ ಆ ದೇವರನ್ನ ತೇರೆ ಬಲೆ ಬಲೆ ಜವಾನರೇ பொருளு ಈ ತುಳುನಾಡು ಅಸಾರ ಎಸಳುದ ತಾಮರ ನಮ್ಮ ಭಾಷೆ ಕೇದಗಿ ಸಂಪಿಗೆ ಜಾಜಿ ಮಲ್ಲಿಗೆ ಕಮ್ಮೆನಗೆ ತುಳುವೆರೆ ಬಂಗಾರು ಮನಸ್ಸು ತಮ್ಮನ ಮಲ್ಮಣದ ಪೊರ್ಲು ತುಲೆ ಪೊರ್ಲು ಈ ತುಳುನಾಡು ಸಾರ ಎಸಳುದ ತಾಮರ ನಮ್ಮ ಭಾಷೆ ತುಳುನಾಡು ಸಾರ ಎಸಳುದ ತಾಮರ ನಮ್ಮ ಭಾಷೆ ಎರ್ಮಾಳು ಜಪ್ಪು ಕಂಡೆವು ಅಡೆಪುಂಡ ಪ್ರತಿ ವರ್ಷಲ ಕಂಡೆವು ದಾನಿ ಸಂಕ್ರಾಂತಿ ದಾನಿ ಮಾತೆಲ್ಲ ಊರ್ದಾಕಲು ಬತ್ತು ಮಾತೆಲ್ಲ ಮೀನು ಬತ್ತು ನಂಗೆ ದಿನ ಭಾರಿ ಖುಷಿದು ಎಲ್ಲಿ ಮಲ್ಲ ಅಂಜೆವು ಪುಂಜೆವು ಪೂರ ಬತ್ತದು ಜತ್ತದು ಮೀನು ಬತ್ತೇರು ಅವೊಂದು ಈ ಊರ್ದಾಗ ಕಂಡೆದಾಗಲಿಗೆ ಭಾರಿ ಮಲ್ಲ ನಿಮ್ಮ ಪರ್ಬ ಅಂಜನೆ ಕಂಡೆಯ ಬೈಯಡು ಜಾತ್ರೆ ಅಂಡು ನೇಮ ಮಾತಂಡು ಅದಕ್ಕೆ ಇತ್ತಿನ ಮಾತಾಡ್ದಾಗಲ್ಲ ಬತ್ತದು ಪಾಲ್ಗೊಳ್ಳೋದು ಅಲ್ಪ ಆಪಿನ ಮತ್ತು ಕಾರ್ಯಕ್ರಮವನ್ನು ಭಾಗವಹಿಸಿದರು ಅಂಚೆ ಎಲ್ಲಿಯ ಜೋಕುಲು ತುದಕ್ಕೆ ಮೀನು ಬತ್ತಾರೆ ಎತ್ತರ ಏತಲೆ ಪುನಗಲ ಮಿತ್ತು ಬರ್ರೆ ತೇನಿಗೆ ಅಂಚ ಪೊಂಜೇಳು ಬದು ಮಾತೆಲ್ಲ ಬತ್ತು ಮಿತ್ತು ನಿಂತು ತೂವೊಂದುಲ್ಲೇರು ಊರ ಪರ ಊರ ಜನಗಳು ಪೂರ ಬತ್ತದು ಮೀನು ಬತ್ತಂದು ಅಗಲ ಅಗಲಕಾಯಿ ಒಂದೊಂದು ಮೀನು ಬತ್ತಂದು ಪೋಂದುಲ್ಲೆ ಮೀನು ಪತ್ತರ ಮಸ್ತ್ ಇಷ್ಟ ಐದು ದುಂಬುಲನ್ನು ಬರುವಂದು ಮೀನು ಪತ್ತಾರೆ ಶೋಕ್ ಆಗ್ಬಿಟ್ಟು ಮೂಲ ಮೀನು ಪತ್ತಾರೆ
கடலுத மகானுக்கு உண்டாலுத சொல்மெலும் மூடாயுத வானொடு மூடியே சூரியனா கடலுத மகானுக்கு உண்டாலுத சொல்மெலும் மூடாயுத வானொடு மூடியே சூரியனா கசப்புக்கு கொள்வாயே வாழ்வெடுத்தல் பாயே கசப்புக்கு கொள்வாயே வாழ்வெடுத்தல் பாயே ஜீவ கொள்பி கருணையனா கடலம் பெம்மக்கே வந்தனா மகானுக்கு முட்டாளுக சொல்களும் உண்டாயுத வானொடு மூடியே சூரியனா ಸುಖನು ಪಟ್ಟು ತಿನ್ನುವೆ ಬೇರೆ ನಿಂಗೊಂದು ಪಡವುಲ್ಲ ಮತವೇ ಬಂಗೊಡು ಬದುಕೇನೆ ಸುಖನು ಪಟ್ಟು ತಿನ್ನುವೆ ಬೇರೆ ನಿಂಗೊಂದು ಪಡವುಲ್ಲ ಮತವೇ ಬಡವರು ಪುಗೆಲು ಕೋರ್ಪಿ ಮಗೆ ಬಂದೆಯೇ ಬಡವರು ಪುಗೆಲು ಕೋರ್ಪಿ ಮಗೆ ಬಂದೆಯೇ ಕಂಡಿಗೆ ಕ್ಷೇತ್ರ ಒಂದು ಇತಿಹಾಸ ಪ್ರಸಿದ್ಧವಾದ ಒಂದು ಕ್ಷೇತ್ರ. ಎರ್ಮಾಳು ಜಪ್ಪು ಕಂಡೀವು ಅಡಿಪು ಎಂಬ ಒಂದು ತುಳುನಾಡಿನಲ್ಲಿ ಗಾದೆಯ ಮಾತಿದೆ. ಸುರುವಿಗೆ ಎರ್ಮಾಳು ಜಾತ್ರೆ, ತದನಂತರ ಕಡೆಗೆ ಕಂಡೀವು ಜಾತ್ರೆ ನಡೆಯುವಂಥ ಒಂದು ಪೂರ್ವಕಾಲದ ಪದ್ಧತಿ. ಅದೇ ರೀತಿ ವೃಷಭ ಸಂಕ್ರಮಣದಂದು ಬೆಳಿಗ್ಗೆ 7 ಗಂಟೆಗೆ ಸಂಬಂಧಪಟ್ಟ ಮನೆತನಗಳು
ಮತ್ತು ಬ್ರಾಹ್ಮಣ ವರ್ಗದವರು ಬಂದು ಇಲ್ಲಿ ದೈವಗಳಲ್ಲಿ ಪ್ರಾರ್ಥನೆ ಮಾಡಿ ಅಲ್ಲಿ ಕದ್ದನಿ ಇಡುವಂಥ ಒಂದು ಪದ್ಧತಿ. ಕದ್ದನಿ ಅಂದರೆ ಮೊಗವೀರ ಇಲ್ಲಿ ಎಲ್ಲ ಸಮಾಜದವರು ಎಲ್ಲ ಧರ್ಮದವರು ಬಂದು ಮೀನು ಹಿಡಿಯುವಂಥ ಒಂದು ಪದ್ಧತಿ. ಇದು ಮತ್ಸ್ಯ ಭೇಟಿ ಅಂತ ಹೇಳ್ತಾರೆ. ಈ ಮತ್ಸ್ಯ ಭೇಟಿ ಮಾಡಲಿಕ್ಕೆ ಕಾರಣ ಏನೆಂದರೆ ಉಲ್ಲಾಯ ಪಂಚದೈವಗಳು ಅಡವಿನ ಮುಖಾಂತರ ಅಂದರೆ ಪಡವಿನ ಮುಖಾಂತರ ದೋಣಿಯ ಮುಖಾಂತರ ಏಳುಗಂಗೆಯಿಂದ ಬಂದು ಇಲ್ಲಿ ಸಸಿತ್ತಿಲಲ್ಲಿ ನೆಲೆಯಾಗಿ ತದನಂತರ ಕಂಡಿಗೆ ಬೀಡು ಬಂದು ಇಲ್ಲಿ ಬ್ರಾಹ್ಮಣ ವರ್ಗದವರು ಬ್ರಾಹ್ಮಣ ಒಂದು ರೂಪದಲ್ಲಿ ಮೊಗವೀರ ಸಮಾಜಕ್ಕೆ ಸಿಕ್ಕಿದಂಥ ಒಂದು ಮೂಲ ದೈವವಾಗಿದೆ. ಇದಕ್ಕೆ ಪ್ರಧಾನವಾಗಿ ಮೊಗವೀರ ಸಮಾಜದವರು ಇದಕ್ಕೆ ಬರಬೇಕಾಗ್ತದೆ. ಮತ್ಸ್ಯ ಭೇಟಿ ಮಾಡಲಿಕ್ಕೆ ಅದೇ ಕಾರಣವಾಗಿ ಅಂದರೆ ಬ್ರಾಹ್ಮಣ ರೂಪದಲ್ಲಿ ಬಂದಂಥ ದೈವ ಇಲ್ಲಿ ಉಲ್ಲಾಯ ದೈವ ಮತ್ತು ಪರಿವಾರ ದೈವ ಇಲ್ಲಿ ಮೊಗವೀರ ಸಮಾಜಕ್ಕೆ ಸಿಕ್ಕಿದ. ಆ ಕಾಲದಿಂದ ಮತ್ಸ್ಯ ಭೇಟಿ ನಡೆಯಬೇಕು ಎಂಬುದು ಆ ಕಾಲದಲ್ಲಿ ಉಲ್ಲಾಯ ಕೊಟ್ಟಂಥ ಒಂದು ಭಾಷೆ. ಅದೇ ಪ್ರಕಾರ ಈಗ ಕೂಡ ನಡೀತಾ ಉಂಟು. ಇದೇ ಇವತ್ತು ಸಾಯಂಕಾಲ ಅಂದರೆ ವೃಷಭ ಸಂಕ್ರಮಣದ ದಿನ ಸಾಯಂಕಾಲ ದಿವಸ ಇಲ್ಲಿ ಬ್ರಹ್ಮರಿಗೆ ತಂಬಿಲ ಮಾಡಿ ಇಲ್ಲಿ ರಾತ್ರಿ 9-10 ಗಂಟೆಗೆ ಬ್ರಹ್ಮರಿಗೆ ತಂಬಿಲ, ಅದ ನಂತರ ಸಿರಿಕುಮಾರಗಳ ದರ್ಶನ, ಅಲ್ಲಿ ಕುಮಾರನ ಅಣುಪಡೆದು ಇಲ್ಲಿ ಪಂಚದೈವಗಳ ಭಂಡಾರ ಮೂಲಸ್ಥಾನಕ್ಕೆ ಹೋಗಿ ಅಲ್ಲಿ ಧ್ವಜಾರೋಹಣ ಅಂದರೆ ಇಲ್ಲಿ ಬಿರುದಾವಳಿಯಲ್ಲಿ ಅಂದರೆ ಒಳ್ಳೆಯ ಗೌಜಿಯಲ್ಲಿ ಸಿಡಿಮದ್ದೆಲ್ಲ ಸಿಡಿದು ಎಲ್ಲ ವಾದ್ಯಘೋಷೆಯಿಂದ ಭಂಡಾರ ಹೋಗಿ ಅಲ್ಲಿ ದೈವಗಳ ಭಂಡಾರ ಅಲ್ಲಿ ಮೂಲಸ್ಥಾನದಲ್ಲಿ ನೆಲೆಯಾಗಿ ಅಲ್ಲಿ ಧ್ವಜಾರೋಹಣ ಆಗಿ ನಾಳೆ ಬೆಳಿಗ್ಗೆ 5 ಗಂಟೆಗೆ ಉಲ್ಲಾಯ ಹಾಗೂ ಪರಿವಾರ ದೈವಗಳ ನೇಮೋತ್ಸವ ಜರಗಲಿಕ್ಕಿದೆ. ತದನಂತರ ನಾಳೆ ಸಾಯಂಕಾಲ 4 ಗಂಟೆಗೆ ಪಂಚದೈವಗಳ ನೇಮೋತ್ಸವವು ಜರಗಲಿದೆ. ಈಗ ಕೂಡ ಜರುಗ್ತದೆ. ಎಲ್ಲ ಭಕ್ತಾಭಿಮಾನಿಗಳು ಬಂದು ದೇವರುಗಳ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿ.